ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವೇದಾವತಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆಯನ್ನು ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತಾಡಿದ ಕೆ ಪೂರ್ಣಿಮಾ ಶ್ರೀನಿವಾಸ್ ರವರು ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುವಂತೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲು ಸಿಬ್ಬಂದಿಗಳಿಗೆ ಸೂಚನೆ ನೀಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದರು. ಶಾಸಕರ ಅನುದಾನದಲ್ಲಿ 20 ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದು ಶೀಘ್ರದಲ್ಲಿ ಕಟ್ಟಡ ದುರಸ್ತಿ ಮತ್ತು ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಿಕೊಳ್ಳಲು ಪ್ರಾಂಶುಪಾಲರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ MS ರಾಘವೇಂದ್ರ, ಮಂಡಲ ಬಿಜೆಪಿ ಅಧ್ಯಕ್ಷರಾದ ವಿಶ್ವನಾಥ್, HR ಹರೀಶ್, ಸಂದೀಪ್ ಜೈನ್, ಶಶಿಕಲಾ ರವಿಶಂಕರ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಒಂದು ದಿವಸ ಇದೆ ಇವರಿಗೆ 8 ಬಿಟ್ಟು ನಂಬರ್ ಮತ್ತೆ 8 ಫೈಲ್ ಮಾಡ್ತೀವಿ ಆಕ್ಚುಲಿ ಅದು ಬಿಟ್ಟು 19 ಮಕ್ಕಳಲ್ಲಿ ಕಂಡಕ್ಟ್ ಮಾಡುವಂತ ಸ್ಪೋರ್ಟ್ಸ್ ಈವೆಂಟ್ಸ್ ಇದೆ ಮೇಡಮ್. ಅದು ವುಮೆನ್ಸ್ ಮೀಟ್ ಅಂತ ಎರಡು ಈವೆಂಟ್ಸ್ ಕೊಟ್ಟಿದ್ದಾರೆ ಮೇಡಮ್. ಫುಟ್ಬಾಲ್ ಒಂದು ಕೊಟ್ಟಿದ್ದಾರೆ ಮೆಗಾ ಈವೆಂಟ್, ಜೊತೆಗೆ ಇನ್ನೊಂದು ಮೆಗಾ ಈವೆಂಟ್ ವುಮೆನ್ಸ್ ಮೀಟ್ ಅಂತಲ್ಲ 7 ಗೇಮ್ಸ್ನ 3 ದಿನ ನಮ್ಮಲ್ಲೇ ಆರ್ಗನೈಸ್ ಮಾಡ್ತೀವಿ. 2 ಈವೆಂಟ್ ನಮಗೆ ಕೊಟ್ಟಿದ್ದಾರೆ ಸರ್. ಯೂಶಲಿ ನಾವು ತಗೊಂಡಿದ್ದು ವುಮೆನ್ಸ್ ಮೀಟ್ ಒಂದೇ, ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಇನ್ನೊಂದು ಇವೆಂಟ್ ಮಾಡಿ ಅಂತ ನಮಗೆ ಅಲಾಟ್ ಮಾಡಿದ್ದಾರೆ ಮ್ಯಾಮ್. ಅದೀಗ ಡಿಸೆಂಬರ್ 1-2ಕ್ಕೆ ಫುಟ್ಬಾಲ್ ಟೂರ್ನಮೆಂಟ್ ಇದೆ ಇಲ್ಲಿ ನಮ್ಮ ಸ್ಟೇಡಿಯಂಲ್ಲೇ. ಒಂದು 15-20 ಕಾಲೇಜ್ ಮಾಡಿದ್ದೀವಿ. ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ 2 ಜಿಲ್ಲೆ ಇದೆ ಸರ್. ಟೋಟಲ್ ಈವೆಂಟ್ಸ್ ಏನಿದೆ ಅವನ್ನ ಬೇರೆ ಬೇರೆ ಕಾಲೇಜಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮೇಡಮ್. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.